ಭಾರತ ಮಾತಾ ಸೇವಾ ಟ್ರಸ್ಟ್ ವತಿಯಿಂದ ಪಾವಗಡ ನಗರದ ಶನಿ ಮಹಾತ್ಮ ದೇವಸ್ಥಾನದ ಹಿಂಭಾಗ ಇರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಇದೇ ವೇಳೆ ವರದಿಗಾರರಾದ ನಂದೀಶ್ ನಾಯ್ಕ್ ಪಿ ಮತ್ತು ರುದ್ರಯ್ಯರವರಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಟ್ರಸ್ಟಿನ ಅಧ್ಯಕ್ಷರಾದ ನಾಗೇಂದ್ರ ಪ್ರತಾಪ್ ಮಾತನಾಡಿ, ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಮುಂದುವರಿದು ಆರ್ಥಿಕವಾಗಿ ಬಲಗೊಂಡು ಸಾಮಾಜಿಕ ಜವಾಬ್ದಾರಿ ವಹಿಸಿ ಸಮಾಜ ಸೇವೆ ಮಾಡಬೇಕು ಮತ್ತು ಕೇವಲ ಕೆಲಸಗಾರರು ಆಗದೆ ಉದ್ಯೋಗ ಕೊಡುವವರು ಆಗಬೇಕು. ಸಮಾಜದಲ್ಲಿ ತಾವೆಲ್ಲರೂ ಉನ್ನತ ಮಟ್ಟಕ್ಕೆ ಬೆಳೆಯಬೇಕೆಂದರು. ಕೊರೋನಾ ಮುಕ್ತ ಮಾಡಿಸುವಂಥದ್ದಲ್ಲಿ ಫ್ರಂಟ್ ಲೈನ್ ವಾರಿಯರ್ಸ್ ಆಗಿ ಮತ್ತೆ ಕೆಲಸ ಮಾಡಿದ್ವಿ. ಮತ್ತೆ ದೇವಸ್ಥಾನಗಳಿಗೆ ಗ್ರಾನೈಟ್ ಹಾಕಿಸುವಂಥದ್ದಾಗಲಿ, ಬಣ್ಣ ಹೊಳಿಸುವಂಥದ್ದಾಗಲಿ, ವೈರಿಂಗ್, ಈ ಥರ ಹಲವಾರು ರೀತಿಯ ಸೇವಾ ಕಾರ್ಯಗಳನ್ನು ಮಾಡಿದ್ವಿ. ಇನ್ನು ಮುಂದೆಯೂ ಸಹ ಹೆಚ್ಚಿನದಾಗಿ ಸೇವೆ ಮಾಡುವಂಥದ್ದು ಒಂದು ಉದ್ದೇಶ ಇದೆ. ಅದೇ ಉದ್ದೇಶಕ್ಕೋಸ್ಕರ ಭಾರತ ಮಾತಾ ಸೇವಾ ಟ್ರಸ್ಟ್ ಅನ್ನು ಸ್ಥಾಪನೆ ಮಾಡಿದ್ವಿ. ವಿದ್ಯಾರ್ಥಿಗಳಲ್ಲಿ ನಾನು ಒಂದು ವಿನಂತಿ ಮಾಡಿಕೊಳ್ಳೋದೇನೆಂದರೆ, ನೀವು ಚೆನ್ನಾಗಿ ಓದಿ ಏನು ಶೈಕ್ಷಣಿಕವಾಗಿ ಅಭಿವೃದ್ಧಿಗೊಳ್ಳಬೇಕು. ತದನಂತರ ಆರ್ಥಿಕವಾಗಿ ಅಭಿವೃದ್ಧಿಗೊಂಡು ಸಾಮಾಜಿಕ ಜವಾಬ್ದಾರಿಯನ್ನು ತೆಗೆದುಕೊಂಡು ಸಮಾಜ ಸೇವೆಯಲ್ಲಿ ಎಲ್ಲರೂ ಸಹ ತೊಡಗಿಸಿಕೊಳ್ಬೇಕು. ಸಮಾಜದಿಂದ ನಾವು ಎಲ್ಲವನ್ನು ಪಡೆದಿದ್ದೀವಿ. ಈ ಶಾಲೆ, ಬಟ್ಟೆ ಇವೆಲ್ಲ ಎಲ್ಲಿಂದ ಬಂದಿದೆ ಹೇಳಿ? ಸಮಾಜ ಅಂದ್ರೆ ಸರ್ಕಾರ. ಯಾರು ಸರ್ಕಾರಕ್ಕೆ ದುಡ್ಡು ಕಟ್ಟೋದು ನಾವೇ. ಅಂದ್ರೆ ತೆರಿಗೆ ಹಣವನ್ನು ಕೊಡಿ. ಸಮಾಜ ಎಲ್ಲರೂ ಸಹ ನಿಮಗೆ ಸಹಾಯ ಮಾಡಿದಂಗಾಗಿದೆ ಅಲ್ವಾ? ನಾವೆಲ್ಲ ಪಡೆದುಕೊಂಡಿದ್ವಿ, ಮತ್ತೆ ಸಮಾಜಕ್ಕೆ ನಾವು ಕೊಡ್ಬೇಕಲ್ವಾ? ಕೇವಲ ನಾವು ತೆಗೆದುಕೊಳ್ಳೋದೇ ಆಗಬಾರ್ದು. ಆದ್ದರಿಂದ ಎಲ್ಲರೂ ಸಹ ಸಾಮಾಜಿಕ ಜವಾಬ್ದಾರಿಯನ್ನು ತೆಗೆದುಕೊಂಡು ಸಮಾಜ ಸೇವೆಯನ್ನು ಮಾಡ್ಬೇಕಂತೇಳಿ ತಮ್ಮೆಲ್ಲರಲ್ಲೂ ಸಹ ಮನವಿ ಮಾಡ್ಕೊಂತ ಇದ್ದೀವಿ. ಫಸ್ಟ್ ಸಮಾಜ ಸೇವೆ ಮಾಡ್ಬೇಕಂದ್ರೆ ನೀವೆಲ್ಲ ಏನು ಮಾಡಬೇಕು? ಚೆನ್ನಾಗಿ ಓದ್ಬೇಕು. ನೀವೆಲ್ಲ ಚೆನ್ನಾಗಿ ಓದಿ ಒಳ್ಳೆ ಹೆಸರು ತರುವಂಥದ್ದಾಗಬೇಕು. ಇದೇ ರೀತಿ ಮತ್ತೆ ಮುಂದೆ ಸರ್ಕಾರಿ ಉದ್ಯೋಗಗಳಲ್ಲಿ ಸರ್ಕಾರಿ ಉದ್ಯೋಗ ಸಿಗಲಿಲ್ಲ ಅಂದರೆ ಕೇವಲ ಯಾವುದೋ ಒಂದು ಪ್ರೈವೇಟ್ ಜಾಬ್ ಮಾಡ್ದಂಗೆ ಸ್ವಾವಲಂಬಿಗಳಾಗಿ ಒಂದು ಸ್ವಇಚ್ಛತೆಯಿಂದ ನೀವು ಒಂದು ಉದ್ಯಮದಾರರಾಗಿ ನೀವು 4 ಜನಕ್ಕೆ ಉದ್ಯೋಗ ಕೊಡುವಂಥದ್ದಾಗಬೇಕು. ಎಲ್ಲರೂ ಸಹ ಕೈ ಚಾಚರ ಆದರೆ ಕೈಗೆ ಕೊಡೋರು ಯಾರು ಹೇಳಿ ಅಲ್ವಾ? ಎಲ್ಲರೂ ಸಹ ಉದ್ಯಮದಾರ ಆಗಬೇಕು. ನೀವು ಓದಿದ ಶಾಲೆಗಳನ್ನ ನೀವೇ ಸ್ವಾಭಿವೃದ್ಧಿ ಮಾಡಿ ಅದನ್ನು ಮಾದರಿ ಶಾಲೆಯನ್ನು ಮಾಡುವಂಥದ್ದು ಆಗಬೇಕು. ಅದೇ ಶಾಲೆಯ ವಿದ್ಯಾರ್ಥಿಗಳು. ಹೀಗೆ ಹಲವಾರು ರೀತಿಯಲ್ಲಿ ತಾವೆಲ್ಲರೂ ಸಹ ಮುಂದುವರೆದು ನಿಮ್ಮ ಭವಿಷ್ಯ ಉಜ್ವಲ ಆಗಬೇಕಂತೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಟ್ರಸ್ಟಿನ ಉಪಾಧ್ಯಕ್ಷ ಹನುಮಂತನಹಳ್ಳಿ ದಿವಾಕರ್ ಮಾತನಾಡಿ, ನನ್ನ ಸಹೋದರ ಪ್ರತಾಪ್ ರವರು ಹಲವಾರು ವರ್ಷಗಳಿಂದ ಯಾರಿಂದಲೂ ಯಾವುದೇ ರೀತಿಯ ಸಹಾಯ ಪಡೆಯದೆ ತನ್ನ ಸ್ವಂತ ಹಣದಿಂದ ನಿಸ್ವಾರ್ಥದಿಂದ ಸಮಾಜ ಸೇವೆ ಮಾಡುತ್ತಿದ್ದಾರೆ. ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ ಎಂಬ ಸಿದ್ಧಾಂತದೊಂದಿಗೆ ಸದಾ ಸಮಾಜ ಕಲ್ಯಾಣದ ಕುರಿತು ಯೋಚಿಸುತ್ತಿರುತ್ತಾರೆ ಎಂದರು. ಅವರ ಜನ್ಮದಿನವನ್ನು ಏನು ಅಂದರೆ ಅವ್ರ ಪ್ರತಿಯೊಂದರಲ್ಲೂ ಬಹಳ ಆಮೇಶ್ವರ್ತಾರ. ಇಡೀ ನಮ್ಮ ತಾಲೂಕಲ್ಲಿ ಎಲ್ಲೂ ಸಿಕ್ಕಲ್ಲ. ತಾಲೂಕಿನ ನಾನು ಅವನ ಅದೇ ಹುಡುಗಿನ ಕಟ್ಟಿದ್ದೀವಿ. ಬಟ್ ಏನಂತಂದ್ರೆ ಎಲ್ಲರನ್ನೂ ನೋಡಿ ಬಿಟ್ಬಿಟ್ಟು ಅವರೊಬ್ಬರ ಪ್ರೀತಿ ಮಾಡಿದ್ದಾರೆ. ಪ್ರತಿಯೊಂದು ಎಲ್ಲದಕ್ಕೂ ಏನಕ್ಕನಾಗಲಿ ನಾಗೇಂದ್ರ ಎಲ್ಲಿದೆಯಪ್ಪ ಇಂಥ ಕಷ್ಟ, ಅಲ್ಲಿ ಏನೇ ಕಷ್ಟ ಇದ್ರಿ ಅವ್ರ ಮನೆಯಲ್ಲಿ ಊಟ ಮಾಡೋದು ಊಟ ಕುತ್ಕೊಂಡಿರ್ಲಿ ಏನೋ ಆ ಊಟ ಕುತ್ಕೊಂಡಿದ್ರ ಸಮೇತ ಆ ಊಟ ಮಾಡಿಬಿಟ್ಟು ಹೋಗಿ ಸರ್ವಿಸ್ ಮಾಡುವಂಥ ಏಕೈಕ ವ್ಯಕ್ತಿ. ಇದೇ ವೇಳೆ ವರದಿಗಾರರಾದ ಸೂರ್ಯಪ್ರಕಾಶ್ ರವರು ಮಾತನಾಡಿ, ಸಮಾಜ ಸೇವೆಯಲ್ಲಿ ಭಾರತ ಮಾತಾ ಸೇವಾ ಟ್ರಸ್ಟ್ ಮತ್ತು ಅದರ ಅಧ್ಯಕ್ಷರು ತೊಡಗಿಕೊಂಡಿರುವುದು ಶ್ಲಾಘನೀಯ ಎಂದರು. ಶಾಲೆಯ ಮುಖ್ಯ ಶಿಕ್ಷಕರಾದ ಮಾರುತೀಶ್ ರವರು ಮಾತನಾಡಿ, ಟ್ರಸ್ಟಿನ ಅಧ್ಯಕ್ಷರಾದ ನಾಗೇಂದ್ರ ಪ್ರತಾಪ್ ರವರು ಚಿಕ್ಕ ವಯಸ್ಸಿನಲ್ಲೇ ಸಾಮಾಜಿಕ ಜವಾಬ್ದಾರಿ ವಹಿಸಿ ಸಮಾಜ ಸೇವೆ ಮಾಡುತ್ತಿರುವುದು ಶ್ಲಾಘನೀಯ ಮತ್ತು ಇವರಿಗೆ ಇನ್ನು ಹೆಚ್ಚಿನ ಸಹಾಯ ಮಾಡುವ ಶಕ್ತಿ ತಾಯಿ ಭಾರತಾಂಬೆ ಕರುಣಿಸಲಿ ಎಂದರು. ಶಿಕ್ಷಕ ಗಂಗಾಧರ್ ಮಾತನಾಡಿ, ಇವರು ಮಾಡುತ್ತಿರುವ ಸಮಾಜ ಸೇವೆ ನೋಡಿ ನಾವೆಲ್ಲರೂ ಸಹ ಕೆಲಸಗಳೊಂದಿಗೆ ಸಮಾಜ ಸೇವೆಗೆ ತನು ಮನ ಧನ ಮೀಸಲಿಡಬೇಕು ಎಂಬ ಪ್ರೇರಣೆ ಬಂದಿದೆ ಎಂದರು. ಈ ಸಂದರ್ಭದಲ್ಲಿ ರುದ್ರಯ್ಯ, ಹಿರಿಯ ಮುಖಂಡರಾದ ಹನುಮಂತನಹಳ್ಳಿ ಹನುಮಂತರೆಡ್ಡಿ, ಸಾಸಲಕುಂಟೆ ವಾಜೀದ್ ಇತರರು ಉಪಸ್ಥಿತರಿದ್ದರು. ವರದಿ ನಂದೀಶ್ ನಾಯ್ಕ್ ಪಿ. ಅವ್ರು ಪುಸ್ತಕ ಕೊಡ್ತಾರಂತೆ, ನಮಗೂ ಪೋಷಿಸ್ತಾರಂತೆ, ನಮ್ಮ ಮಕ್ಕಳೆಲ್ಲ ಬಡವರಿದ್ದಾರೆ ಇದರಲ್ಲಿ ಅಂತ ಅವರು ಕೇಳಿದ್ರು. ನಾನು ಇಬ್ಬರು ಫೋನ್ ಮಾಡಿದೆ, ಇಮಿಡಿಯೇಟ್ ಒಪ್ಕೊಂಡ್ರು. ಯಾಕಂದ್ರೆ ಅಲ್ಲಿ ಮನೋಭಾವನೆ ಅವನು ದಾನಗಳು ಜಾಸ್ತಿ ಇರುತ್ತೆ. ಎಲ್ಲ ದಾನಕ್ಕಿಂತ ಇದೇ ದಾನ ದೊಡ್ಡದಲ್ಲ. ಹೌದು, ಅದಕ್ಕೋಸ್ಕರ ಇವರು ಚಿಕ್ಕ ವಯಸ್ಸಿನ 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಸ್ವಂತ ದುಡ್ಡು, ಜೇಬಲ್ಲಿ ಸ್ವಂತ ದುಡ್ಡು, ಬಹಳ ಸಮಾಧಾನ ಆಗಿದೆ. ಯಾಕಂತಂದ್ರೆ ನಾವೊಂದಷ್ಟು ಅಪ್ಡೇಟ್ ಆಗ್ಬೇಕಾಗಿದೆ.
ನೋಡ್ತಾ ಇದ್ರೆ ಇನ್ನೂ ಚಿಕ್ಕ ವಯಸ್ಸು, ನಿಮ್ಗೆ ಇಷ್ಟೊಂದು ದೊಡ್ಡ ಮನಸ್ಸು ಕೊಟ್ಟಿದ್ದಾರೆ ಭಗವಂತ ಅಂತಂದ್ರೆ ನಾವು ಮುಂದಿನ ದಿನಗಳಲ್ಲಿ ಒಂದಷ್ಟು ನಿಮ್ಮೊಂದಿಗೆ ಕೈಯನ್ನ ಜೋಡಿಸ್ಬೇಕು. ಇಲ್ಲ ನಾವೊಂದಷ್ಟು ಏನೋ ಒಂದು ಕೈ ಕಾಣದಲ್ಲೇ ಎಲೆ ಮರ ಕಾಯ್ತಾರೆ ನಾವಾದ್ರೂ ಒಂದಷ್ಟು ಮಾಡ್ಬೇಕು ಅಂತ ನನಗೆ ಇವತ್ತೇ ನಾನು ಸಾಕಷ್ಟು ಸಲ ಮಾಡಿದ್ದಾನೆ. ನಮ್ಮ ಫ್ಯಾಮಿಲಿ ಫ್ರೆಂಡ್ ತರನೇ ಇದ್ದ, ನಮ್ಗೆಲ್ಲ ಬಹಳ ಚಿರಪರಿಚಿತ. ನೋಡಿ ಈ ತರ ಅವ್ರೊಂದು ಮಾತು ಹೇಳಿದ್ರು, ನಾನು ಸುಮಾರು ಜನ ನೋಡಿದೆ, ನಮ್ಗೆ ಆದಂತವ್ರು ಯಾರು ಸೂಟೇಬಲ್ ಆಗಿಲ್ಲ, ಇದು ಸರ್ ಬೇಕಾದ್ರೆ ಈಗಿನ ಒಂದು ಕಲಿಯುಗದಲ್ಲಿ ಎಲ್ಲರೂ ನೋಡಿದ್ರೆ ನೋಡಿದ್ರು ನಾವು ಪೇಪರ್ ಅಲ್ಲಿ ದಿನನಿತ್ಯ ನೋಡ್ತಾ ಇರ್ತೀವಿ. ಎಲ್ಲಿ ನೋಡಿದ್ರು ಅಷ್ಟು ಇದಾಯ್ತಂತೆ, ಇಷ್ಟ ಆಗೋಯ್ತಂತೆ, ಕಳಪೆ ಕಾಮಗಾರಿನಂತೆ, ಅದು ಹಂಗೆ ಆಗಿಲ್ಲ ಹಂಗ ಇದೇ ಕೇಳ್ತಾ ಇದೀವಿ. ಆದ್ರೆ ಎಳೆ ವಯಸ್ಸಿನಲ್ಲಿ ನೀವು ಇಷ್ಟೊಂದು ರೂಢಿಸ್ಕೊಂಡಿದ್ದೀರಾ, ನಿಮಗೆ ನಿಜವಾಗ್ಲೂ ಜೀವನದಲ್ಲಿ ಒಳ್ಳೇದಾಗಲಿ.